ಉಳ್ಳಾಲದಲ್ಲಿ 12 ಕೋಟಿ ಯುವಕರಿಗೆ ಮುದ್ರಾ ಯೋಜನೆಯಡಿ ಸಾಲ ನೀಡಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 94,000 ಯುವಕರಿಗೆ 1,500 ಕೋಟಿ ರೂಪಾಯಿ ಸಾಲವನ್ನು ಕೇಂದ್ರ ಸರ್ಕಾರ ನೀಡಿದೆ ಎಂದು ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಕುರ್ನಾಡು ಮತ್ತು ಕೊಣಾಜಿ ಶಕ್ತಿ ಕೇಂದ್ರದ ಆಶ್ರಯದಲ್ಲಿ ಮುಡಿಪು ಜಂಕ್ಷನ್ನಲ್ಲಿ ನಡೆದ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದರು. ಉಜ್ವಲ ಯೋಜನೆ, 18,000 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆರೋಗ್ಯ ವಿಮೆ, ಆಯುಷ್ಮಾನ್ ಮೋದಿ ಕೇರ್, ಜನಧನ್ ಮೂಲಕ ಜನಪ್ರಿಯ ಯೋಜನೆಗಳನ್ನು ಮೋದಿ ಜಾರಿಗೆ ತಂದಿದ್ದಾರೆ ಎಂದರು. ದೆಹಲಿಯಲ್ಲಿ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಸ್ಫೋಟ ಆಯಿತು. ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಬೆಂಗಳೂರಿನ ಬಿಜೆಪಿ ಕಚೇರಿ ಒಳಗಡೆ ಸ್ಫೋಟ ಆಯಿತು. ಬೆಂಗಳೂರಿನ ಕಚೇರಿ ಒಳಗಡೆ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಕೊಯಮತ್ತೂರಿನ RSS ಕಾರ್ಯಾಲಯದಲ್ಲಿ ಸ್ಫೋಟ ಆಯಿತು. ಕೊಯಮತ್ತೂರಿನ RSS ಕಾರ್ಯಾಲಯದಲ್ಲಿ ಬಿದ್ದ ಬಾಂಬ್ ಕೊಚ್ಚಿಯ RSS ಕಾರ್ಯಾಲಯದ ಒಳಗೂ ಬಾಂಬ್ ಬಿತ್ತು. ಆದರೆ ಯೋಚನೆ ಮಾಡಿ, 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ಮೇಲೆ ಕಾಶ್ಮೀರ ಬಿಟ್ಟರೆ ಈ ದೇಶದ ಯಾವುದೇ ಹಳ್ಳಿಯಲ್ಲಿ ಬಾಂಬು ಸ್ಫೋಟ ಆಗಲಿಲ್ಲ, ಒಂದೇ ಒಂದು ಭಯೋತ್ಪಾದನಾ ಚಟುವಟಿಕೆ ನಡೆದಿಲ್ಲ. ಇದು ನರೇಂದ್ರ ಮೋದಿ. ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಜಾರ್ಖಂಡ್ ಅಲ್ಲಿ ಇರ್ತಕ್ಕಂಥ ನಕ್ಸಲ್ ತಮಿಳುನಾಡಿಗೆ ಬಂತು, ತಮಿಳುನಾಡಿನಿಂದ ಆಂಧ್ರಕ್ಕೆ ಬಂದು, ಆಂಧ್ರದಿಂದ ಕರ್ನಾಟಕ ಬಂದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ನಕ್ಸಲ್ ಬೆಳ್ತಂಗಡಿಗೆ ಬಂತು, ಬೆಳ್ತಂಗಡಿಯಿಂದ ಕೊಡಗುವರೆಗೆ ಹೋಗಿದ್ದನ್ನು ಕಂಡಿದ್ದೀರಿ. ಬಿಜೆಪಿ ಮಂಗಳೂರು ಕ್ಷೇತ್ರ ಅಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಾಜಿ ಶಾಸಕ ಕೆ ಜಯರಾಮ್ ಶೆಟ್ಟಿ, ಚಂದ್ರಹಾಸ್ ಉಳ್ಳಾಲ್, ಧನಲಕ್ಷ್ಮಿ ಗಟ್ಟಿ, ಸತೀಶ್ ಕುಂಪಲ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ನವೀನ್ ಪಾದಲ್ಪಾಡಿ, ಸೀತಾರಾಮ್ ಶೆಟ್ಟಿ ನೆತ್ತಿಲಬಾಳಿಕೆ, ಭಾಸ್ಕರ ದೇವಸ್ಯ, ರವಿಶಂಕರ್ ಕೆ, ಗೋಪಾಲ ಶೆಟ್ಟಿ ಅರಿವೈಲ್, ಬದರಿನಾಥ ಕಾಮತ್, ಮೋಹನ್ ರಾಜ್, ಮನೋಜಾಚಾರ್ಯ, ಹೇಮಂತ್ ದೇರಳಕಟ್ಟೆ, ಜಯರಾಮ್ ಭಟ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್ 24/7 ಉಳ್ಳಾಲ.